ಅಲ್ಲಿ ಹಳ್ಳಿ ಕ್ರೀಡೆಗಳ ಜಾತ್ರೆ ನಡೆದಿತ್ತು. ಹಗ್ಗ ಜಗ್ಗಾಟ, ಕಬಡ್ಡಿ, ನಿಧಿ ಹುಡುಕಾಟ, ಪತ್ನಿಯನ್ನ ಎತ್ತಿಕೊಂಡು ಓಡುವ ಓಟ, ಒಂದ ಎರಡ 44ಕ್ಕೂ ಹೆಚ್ಚು ಆಟಗಳನ್ನ ಅಲ್ಲಿ ಆಡಿನಲ್ಲಿದ್ರು. ಅದು ಮಾಮೂಲಿ ಫೀಲ್ಡ್ನಲ್ಲಿ ಅಲ್ಲ, ಬದಲಿಗೆ ಕೆಸರು ಗದ್ದೆಯಲ್ಲಿ. ಹೌದು, ಕರಾವಳಿಯಲ್ಲಿ ನಡೆದ ಗದ್ದೆ ಗಮ್ಮತ್ತು ಹೇಗಿತ್ತು ಅಂತ ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯ ಗಡಿಭಾಗ ಮಂಜೇಶ್ವರದ ಕಯ್ಯಾರ್ ಗ್ರಾಮದಲ್ಲಿ ಹಳ್ಳಿ ಆಟದ ಗಮ್ಮತ್ತು ಎಲ್ಲರ ಗಮನ ಸೆಳೆದಿತ್ತು. ಕೆಸರುಗದ್ದೆಯಲ್ಲಿ ನಡೆದ ಈ ಆಟಗಳು ಎಲ್ಲರಿಗೂ ಫುಲ್ ಮಜಾ ನೀಡಿತ್ತು. ಅಷ್ಟೇ ಅಲ್ಲ, ಅದನ್ನ ನೋಡಿದವರು ಕೂಡ ಫುಲ್ ಖುಷಾದ್ರು. ಅಲ್ಲಿ ಆಡಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 44 ಆಟಗಳು. ಅವೆಲ್ಲ ನಡೆದದ್ದು ಕೂಡ ಕೆಸರುಗದ್ದೆಯಲ್ಲಿ. ಕೆಸರುಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ಕಬಡ್ಡಿ, ಚೆಂಡಾಟ, ಕಟ್ಟಿಕೊಂಡು ಓಟ, ಹಿಮ್ಮುಖ ಓಟ, ರಿಲೆ, ಕೆಸರಿನಲ್ಲಿ ನಾಣ್ಯ ಹುಡುಕುವುದು, ನಿಧಿ ಹುಡುಕಾಟ, ಅಡಿಕೆ ಸೋಗಿಯಲ್ಲಿ ತನ್ನ ಸಂಗಾತಿಯನ್ನ ಎಳೆದುಕೊಂಡು ಓಡುವ ಸ್ಪರ್ಧೆ, ಪತ್ನಿಯನ್ನ ಎತ್ತಿಕೊಂಡು ಓಟ, ಹೀಗೆ 10 ಹಲವು ಆಟಗಳನ್ನ ಕೆಸರಿನಲ್ಲಿ ಆಡಿಸಲಾಯಿತು. ಕೆಸರುಗದ್ದೆಯ ತುಂಬೆಲ್ಲ ಜನವೋ ಜನ. ಅದರಲ್ಲಿ ನವ ದಂಪತಿಗಳಿಂದ ಹಿಡಿದು ಅರ್ಧ ಸೆಂಚುರಿ ಹೊಡೆದ ದಂಪತಿಗಳು ಕೂಡ ಸ್ಪರ್ಧೆಗೆ ಇಳಿತಿದ್ರು. 60 ವರ್ಷ ಪ್ರಾಯ ಆದವರು ಸಹ ಇಲ್ಲಿದ್ದಾರೆ. ಹಾಗೆ ಒಟ್ಟಿಗೆ ನಾವು 8 ಟೀಮ್ಸ್ ಅಲ್ಲಿ ಈ ಇವೆಂಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇಂಡಿವಿಜುವಲ್ ಗೇಮ್ಸ್ ಇದೆ, ಗ್ರೂಪ್ ಗೇಮ್ಸ್ ಇದೆ. ಹಾಗೆ ಬೆಳಿಗ್ಗೆ ಇನಾಗ್ರೇಷನ್ ಆದಮೇಲೆ ಫಸ್ಟ್ ಇವೆಂಟ್ ನಮ್ಮದು ಮಾರ್ಚ್ ಫಾಸ್ಟ್ ಇತ್ತು. ಎಲ್ಲ 8 ಟೀಮ್ಸು ಮಾರ್ಚ್ ಫಾಸ್ಟ್ ಮಾಡಿ ಕ್ರಿಯೇಟಿವಿಟಿಯಲ್ಲಿ ಗದ್ದೆಯಲ್ಲಿ ಯೂಸ್ ಮಾಡುವ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡಿ ಹೋಗಿ ಇದು ಮಾರ್ಚ್ ಫಾಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ ನಾನು ಫಸ್ಟ್ ಥ್ರೋಬಾಲ್ ಆಡಿದೆ. ಥ್ರೋಬಾಲಲ್ಲಿ ತುಂಬ ಗಮ್ಮತ್ತಾಯಿತು. ಕೆಸರಲ್ಲಿ ಫಸ್ಟ್ ಟೈಮ್ ಆಡಿದ್ದು ಥ್ರೋಬಾಲ್. ಇಲ್ಲಾಂದರೆ ಗ್ರೌಂಡಲ್ಲಿ ನಾನು ಆಡ್ತೇನೆ ಥ್ರೋಬಾಲ್. ಇಲ್ಲಿ ಗದ್ದೆಯಲ್ಲಿ ಫಸ್ಟ್ ಟೈಮು. ಹಾಗೆ ತುಂಬ ಗಮ್ಮತ್ತಾಯಿತು. ಸ್ಪರ್ಧೆ ಮುಗಿಯುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಕೆಸರನ್ನ ಎರಚಲಾಯಿತು. ಇನ್ನು ಕೆಸರುಗದ್ದೆಯಲ್ಲಿ ಹಾಡು, ಡ್ಯಾನ್ಸ್ ಮಾಡಿ ಮಕ್ಕಳು ಎಂಜಾಯ್ ಮಾಡಿದ್ರು. ಮಕ್ಕಳೊಂದಿಗೆ ಅವರ ಪೋಷಕರು, ಅಲ್ಲಿ ನೆರೆದಿದ್ದವರು ಸೇರಿದಂತೆ ಪ್ರತಿಯೊಬ್ಬರು ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರು. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ ರೀತಿಯೇ ವಿಶೇಷವಾಗಿತ್ತು. ಕೃಷಿ ಪರಿಕರಗಳನ್ನ ಹಿಡಿದುಕೊಂಡು ಕೆಸರುಗದ್ದೆಯಲ್ಲಿ ಪಥಸಂಚಲನ ಮಾಡಿ ಈ ಗದ್ಯಾಂತ ಗಮ್ಮತ್ತು ಎಂಬ ಹೆಸರಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೆಸರುಗದ್ದೆಯಲ್ಲಿ ಆಕರ್ಷಕ ಪಥಸಂಚಲನ, ಬೇಸಾಯದ ವಿವಿಧ ಪರಿಕರಗಳ ಪರಿಚಯ, ವಿದ್ಯಾರ್ಥಿನಿಯರು ನೃತ್ಯದ ಮೂಲಕ ಕೃಷಿ ಬೇಸಾಯದ ಮಹತ್ವದ ಪರಿಚಯ, ಅಲ್ಲಿ ತುಳು ಸಂಸ್ಕೃತಿಯ ಆಚಾರ ವಿಚಾರಗಳು ಅನಾವರಣಗೊಂಡವು. ಇನ್ನು ಈ ಗಮ್ಮತ್ತಿನಲ್ಲಿ ಸುತ್ತಮುತ್ತಲಿನ ಕ್ರಿಶ್ಚಿಯನ್ ಸಮುದಾಯದವರು ಭಾಗವಹಿಸಿದ್ರು. ಮುಂದಿನ ಜನಾಂಗದವರೆಗೂ ಕೃಷಿ ಬೇಸಾಯಗಳನ್ನು ಉಳಿಸುವುದಕ್ಕಾಗಿ ಮಕ್ಕಳಿಗೆ ಹೆಚ್ಚು ತರಬೇತಿ ನೀಡಲಾಯಿತು. ಸಮಾಜದಲ್ಲಿ ಎಲ್ಲರೂ ಅನ್ನದಾತನಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಯಿತು. ಕಯ್ಯಾರ್ ಚರ್ಚ್ನಲ್ಲಿ ಪ್ರಥಮ ಬಾರಿಗೆ ನಾವು ಚರ್ಚಿನ 209 ಕುಟುಂಬಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಾವು ಆಯೋಜಿಸಿದ್ದೆವು. ಮಕ್ಕಳಿಂದ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ನಾವು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿ ಇಲ್ಲಿ ತುಂಬ ಮಂದಿ ಬಂದು ಸಂತೋಷಪಟ್ಟಿದ್ದಾರೆ. ಚರ್ಚಿನ ಏಕತೆಗಾಗಿ ಎಲ್ಲ ನಮ್ಮ ಚರ್ಚಿನ ಬಾಂಧವರು ಒಟ್ಟು ಸೇರಿ ಆಟ ಆಡಿ ಸಂತೋಷಪಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಇಡೀ ದಿನ ಎಲ್ಲರೂ ಎಂಜಾಯ್ ಮಾಡಿದ್ರು. ಇಡೀ ದಿನ ಹೆಂಗಳೆಯರು ತಮ್ಮ ಮನೆಯ ಕಿಚನ್ ತೊರೆದು ಇಲ್ಲಿ ಬೀಡು ಬಿಟ್ಟಿದ್ರು. ಪುರುಷರು ತಮ್ಮ ಕೆಲಸದ ಒತ್ತಡವನ್ನ ಬದಿಯಲ್ಲಿಟ್ಟು ಇಲ್ಲಿ ಎಂಜಾಯ್ ಮಾಡಿದ್ರು. ಮಕ್ಕಳಂತೂ ಕುಣಿದು ಕುಪ್ಪಳಿಸಿದ್ರು. ಮಳೆಗಾಲದಲ್ಲಿ ಕೃಷಿಯ ನಡುವೆ ಖುಷಿಯಿಂದ ಇಂತಹ ಗದ್ದೆ ಗಮ್ಮತ್ತು ಎಲ್ಲರಿಗೂ ಮುದ ನೀಡಿದ್ದು ಮಾತ್ರ ಸುಳ್ಳಲ್ಲ.